ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ವತಿಯಿಂದ ಉತ್ಸವ 25 ಎನ್ನುವ ಕಾರ್ಯಕ್ರಮವನ್ನು ನಗರದ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ನೃತ್ಯ, ಸಂಗೀತ, ಚೆಂಡೆ ಹಾಗೂ ಹುಲಿವೇಷ ಕುಣಿತವು ಗಮನವನ್ನು ಸೆಳೆಯಿತು. ಉತ್ಸವ 2025 ಭಾರತದ ವಿವಿಧತೆಯಲ್ಲಿ ಏಕತೆ ಹಬ್ಬಗಳು ಎಂಬ ಹೆಸರಿನೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಗಣ್ಯರು ವಿನೂತನವಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಅಧ್ಯಕ್ಷರಾದ ರೆವರೆಂಡ್ ಫಾದರ್ ಫಾಸ್ಟಿನ್ ಲುಕಾಸ್ ಲೋಪೋ ವಹಿಸಿ ಮಾತನಾಡಿ, ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರುವ ದೇಶ ನಮ್ಮದು. ಇಲ್ಲಿ ಎಲ್ಲಾ ಹಬ್ಬಕ್ಕೂ ಮಹತ್ವವಿದೆ ಎಂದು ಹೇಳಿದ್ರು. Different cultural festivities, different religious festivities are in these 2-3 months. So therefore, putting them together and celebrating the diversity is beautiful. We are here to celebrate the diversity, celebration of diversity. We are Indians. India is a country of different religions, different languages, different cultures, different ethnicities, different regions, and therefore all this difference is put together. So there is a unity in diversity. So this is a fact of the India. The India is always to be understood as multidisciplinary, multicultural, multilingual, multireligious, multi-ethnic and multi-regional. So therefore, let us all celebrate this because that is our life. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಮೈಕಲ್ ಸಾಂತೋಮೇಯರ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜೀವನ್ ಸಿಕ್ವೇರಾ, ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ನಿಲೇಶ್ ಕ್ರಾಸ್ತಾ ಹಾಗೂ ವಿವಿಧ ವಿಭಾಗದ ಮುಖ್ಯಸ್ಥರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.